ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಕಾರ್ಯಕ್ರಮ. ಇದು ಆರೋಗ್ಯ ಮಂಥನ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶುಭಶ್ರೀ ಅವರಿದ್ದಾರೆ. ನಾನು ಡಾಕ್ಟರ್ ಶುಭಶ್ರೀ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಡಾಕ್ಟರ್ ಶುಭಶ್ರೀ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಈ ಒಂದು ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅದು ಸ್ವಸ್ಥವೃತ್ತ ವಿಭಾಗದಲ್ಲಿ, ಅಂದರೆ ಕಮ್ಯುನಿಟಿ ಮೆಡಿಸಿನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವರು ಈ ಒಂದು ಗ್ರೀಷ್ಮ ಋತುವಿನ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಗ್ರೀಷ್ಮ ಋತುವಿನಲ್ಲಿ ಜನರು ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಾವು ಆರಂಭದಲ್ಲಿ ಈ ಒಂದು ಬೇರೆ ಬೇರೆ ಋತುಗಳು ಏನು ಮತ್ತು ಬೇರೆ ಬೇರೆ ಈ ಒಂದು ಋತುವಿನಲ್ಲಿ ಜನ ಅನುಸರಿಸಬೇಕಾದಂಥ ಕೆಲವು ಪದ್ಧತಿಗಳೇನು, ಅಂದರೆ ಬಹುಮುಖ್ಯವಾಗಿ ಆರೋಗ್ಯವನ್ನು ಸುಸ್ಥಿರ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಋತುವಿನಲ್ಲಿ ಜನ ಯಾವ ರೀತಿ ತಮ್ಮ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಅನ್ನೋ ವಿಚಾರವಾಗಿ ಇವತ್ತು ಡಾಕ್ಟರ್ ಶುಭಶ್ರೀ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಇವತ್ತು ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಗ್ರೀಷ್ಮ ಋತುವಿನ ಬಗ್ಗೆ, ಅಂದರೆ ಬರುವಂಥ ಗ್ರೀಷ್ಮ ಋತುವಿನ ಬಗ್ಗೆ ಅವರು ಮಾತನಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಈ ಒಂದು ಋತುಚರ್ಯೆ ಅಂದರೆ ಬೇರೆ ಬೇರೆ ಋತುವಿನ ಬಗ್ಗೆ ನೀವು ಯಾವ ರೀತಿ, ಅಥವಾ ಅಂದರೆ ನಮ್ಮ ಈ ಒಂದು ವೀಕ್ಷಕರಿಗೆ ಏನನ್ನು ಮಾಹಿತಿ ಕೊಡಲಿಕ್ಕೆ ಬಯಸ್ತೀರಿ? ನಮಗೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂಥದ್ದು ಆರೋಗ್ಯ, ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಈ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ತುಂಬಾ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅದು ಕೆಲವೊಮ್ಮೆ ಈ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಈ ಆರೋಗ್ಯದಲ್ಲಿ ವೈಪರೀತ್ಯ ಅಥವಾ ಏರುಪೇರು ಆಗುವಂಥದ್ದು ಸಹಜ. ಯಾಕೆ ಈ ರೀತಿ ವೈಪರೀತ್ಯ ಆಗ್ತದೆ, ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ ತುಂಬಾ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಕಾರಣ ಕಾಲ. ಈ ಕಾಲ ಅಂತ ಏನು ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ನಮ್ಮ ಆಚಾರ್ಯರು ಋತು ಅಂತ ಉಲ್ಲೇಖನ ಮಾಡಿದ್ದಾರೆ. ಋತು ಅಂತ ಉಲ್ಲೇಖನ ಮಾಡಿದ್ದಾರೆ. ನಾವು ಪರಿಸರದಲ್ಲಿ ಆಗುವಂತ ಬದಲಾವಣೆಗೆ ತಕ್ಕಂತೆ ನಮ್ಮ ದೇಹವನ್ನು ಒಗ್ಗಿಸಿಕೊಳ್ಳುವುದು ತುಂಬಾ ಅವಶ್ಯಕತೆ ಆಗಿರ್ತದೆ. ಪರಿಸರದ ಬದಲಾವಣೆಗೆ ಮತ್ತು ಆ ಬದಲಾವಣೆಗೆ ತಕ್ಕದ ರೀತಿಯಲ್ಲಿ ನಮ್ಮ ದೇಹವನ್ನು ನಾವು ಒಗ್ಗಿಸಿಕೊಳ್ಳುವಂಥದ್ದು. ನಮ್ಗೆ ಗೊತ್ತಿಲ್ಲ, ವಾತಾವರಣದಲ್ಲಿ ಏನೆಲ್ಲ ತುಂಬಾ ಬದಲಾವಣೆಗಳು ಆಗ್ತವೆ, ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಒಂದು ಪಶು ಪಕ್ಷಿಗಳು ಕೂಡ ಈ ಪರಿಸ್ಥಿತಿಯನ್ನು ತಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ತುಂಬಾ ಪ್ರಯತ್ನವನ್ನು ಮಾಡ್ತವೆ. ಹಾಗಿರುವಾಗ ನಾವು ವಿವೇಚನೆ ಇರುವಂತ ನಾವು ಮನುಷ್ಯರೇ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗುವುದು ಅವಶ್ಯಕತೆ ಆಗುತ್ತದೆ. ನಾವು ಸೇವಿಸುವಂತ ಆಹಾರ ಇರ್ಬೋದು, ಅಥವಾ ನಾವು ಪಾಲಿಸಬೇಕಾದಂತ ನಿಯಮಗಳಿರ್ಬೋದು, ಈ ಆಯಾಯ ಋತುಗಳಿಗೆ ಅನುಗುಣವಾಗಿ ನಾವು ಹೇಗೆ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳುವಂತದ್ದೇ ಋತುಚರ್ಯ. ಈ ಋತು ಅಂದ್ರೆ ಟೋಟಲ್ ಎಷ್ಟು ಋತುಗಳಂತೆ? ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಆದ್ರೆ 12 ತಿಂಗಳು ಅಂತ ನಾವು ವಿಭಾಗ ಮಾಡಿ ಹೇಳ್ತೇವೆ. ಆಯುರ್ವೇದ ಶಾಸ್ತ್ರದಲ್ಲಿ ಋತುಗಳು ಅಂತ ಹೇಳುವಾಗ ಎಷ್ಟು ಅಂತ ಹೇಳ್ತೀರಿ? ಈಗ ನಾನು ಋತು ಅಂತ ಹೇಳುವ ಮೊದಲು, ಎಷ್ಟಿದೆ ಅಂತ ಹೇಳುವ ಮೊದಲು ಕಾಲಗಳು ಎಷ್ಟಿದೆ ಅಂತ ಕಾಲಗಳು. ಈಗ ನಾನು ಮೊದಲು ಕಾಲ ಅಂತ ಉಲ್ಲೇಖ ಮಾಡಿದ್ದೇನಲ್ಲ, ಅದರಿಂದ ಕಾಲ ಎಷ್ಟಿದೆ ಅಂತ ಹೇಳ್ತೇನೆ. ಕಾಲಗಳು 2 ಕಾಲಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಥವಾ ಅಯನ ಅಂತ ತಗೊಂಡ್ರೆ ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅಂತ ಹೇಳ್ತಾರೆ. ಇದು ಉತ್ತರಾಯಣ ದಕ್ಷಿಣಾಯನ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಸೂರ್ಯನ ಚಲನೆ ಅಥವಾ ಮೂವ್ಮೆಂಟ್ ಆಫ್ ದ ಸನ್ ಮೇಲೆ ಇದನ್ನು ಡಿವೈಡ್ ಮಾಡಿರುವಂತದ್ದು. ಈ ಕಾಲಗಳು ಅಂದ್ರೆ ಆದಾನ ಕಾಲ ಮತ್ತೆ ವಿಸರ್ಗ ಕಾಲ ಅಂತ ಹೇಳ್ತೇವೆ. ಈ ಆದಾನ ಕಾಲವನ್ನು ಉತ್ತರಾಯಣ ಅಂತ, ವಿಸರ್ಗ ಕಾಲವನ್ನು ದಕ್ಷಿಣಾಯನ ಅಂತ ನಾವು ಹೇಳ್ತೇವೆ. ಈ ಋತುಗಳು ಅಂತ ಬಂದರೆ ಈಗ 6 ಋತುಗಳಿವೆ. ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ. ಈ 6 ಋತುಗಳು ಒಂದು ಋತುವಿಗೆ 2 ತಿಂಗಳಾಗಿ ಒಂದು ವರ್ಷದಲ್ಲಿ 6 ಋತುಗಳನ್ನು ನಾವು ಕಾಣ್ಬೋದು. ಸೊ ಈ 6 ಋತುಗಳು ಅವುಗಳ ಗುಣಕ್ಕೆ ಅನುಗುಣವಾಗಿ ಈ ಆದಾನ ಕಾಲ ಅಥವಾ ವಿಸರ್ಗ ಕಾಲದ ಅಡಿಯಲ್ಲಿ ನಾವು ವಿಭಾಗ ಮಾಡಿರ್ತೇವೆ. ಆದಾನ ಕಾಲದಲ್ಲಿ 3 ಋತುಗಳು ಮತ್ತೆ ವಿಸರ್ಗ ಕಾಲದಲ್ಲಿ 3 ಋತುಗಳು ಕಾಣ್ತವೆ. ನಾವೀಗ ಆದಾನ ಕಾಲ ಅಥವಾ ಉತ್ತರಾಯಣ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳುವ. ಆದಾನ ಕಾಲ ಅಂತ ಹೇಳಿದ್ರೆ ಏನಂತ ಹೇಳಿದ್ದಾರೆ ಅಂದ್ರೆ, ಆದಾನ ಕಾಲದಲ್ಲಿ ಸೂರ್ಯನ ಪ್ರಖರತೆ ಮತ್ತು ವಾಯುವಿನ ತೀವ್ರತೆ ಅಥವಾ ಶುಷ್ಕತೆ ಜಾಸ್ತಿ ಇರ್ತದೆ. ಆದ ಕಾರಣದಿಂದ ಈ ಆದಾನ ಕಾಲದಲ್ಲಿ ಅಥವಾ ಉತ್ತರಾಯಣದಲ್ಲಿ ಭೂಮಿಯ ಮೇಲಿನ ಸೌಮ್ಯ ತತ್ವ ಕಡಿಮೆ ಆಗ್ತದೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಅಂಶ ಇರುವುದರಿಂದ ಭೂಮಿಯ ಅದು ಡ್ರೈನೆಸ್, ಅದು ಸೌಮ್ಯ ತತ್ವವನ್ನು ಸೋಕ್ ಮಾಡುವಂಥದ್ದು. ಇಲ್ಲಿ ಶ್ಲೋಕ ಹೇಳ್ಬೇಕು ಅಂದ್ರೆ, ಆದಿತ್ಯ ಪವನಃ
ಆದಿತ್ಯ ಪವನಃ ಶ್ಲೇಷ್ಮಣ ಕ್ಷಪಯಂತೆ ಗುಣಾನ್ ಭುವಃ ಅಂತ ಹೇಳ್ತಾರೆ. ಅಂದ್ರೆ ಆದಿತ್ಯ ಮತ್ತೆ ಪವನ ಅಂದ್ರೆ ಸೂರ್ಯ ಮತ್ತೆ ವಾಯುವಿನ ತೀಕ್ಷ್ಣತೆಯಿಂದ ಭೂಮಿಯಲ್ಲಿ ಇರುವಂತ ಸೌಮ್ಯ ತತ್ವವನ್ನು ಅದು ಹೀರ್ಕೊಳ್ತದೆ. ಹಾಗೆ ದೇಹದಲ್ಲಿರುವ ಬಲವು ಕೂಡ ಕಡಿಮೆ ಆಗುತ್ತದೆ. ಯಾಕಂದ್ರೆ ಸೌಮ್ಯ ತತ್ವ ಹೀರಿಕೊಳ್ಳುವುದರಿಂದ ದೇಹದಲ್ಲಿರುವಂತಹ ಬಲವು ಕೂಡ ಈ ಒಂದು ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ಒಂಥರ ಒಂದು ಆಯಾಸದ ಒಂದು ಫೀಲಿಂಗ್ ಬರುವಂತದ್ದು ಬಹುಶಃ ಅದೇ ಕಾರಣಕ್ಕೆ. ಹೌದು, ಈ ಆದಾನ ಕಾಲ ಅಂತ ನೋಡಿದ್ರೆ ನಿಮ್ಗೆ ಉತ್ತರೋತ್ತರವಾಗಿ ನಮ್ಮ ಬಲ ಕಡಿಮೆ ಆಗ್ತಾ ಬರ್ತದೆ. ಈ ಶಿಶಿರದಲ್ಲಿರುವಂತಹ ಬಲ ನಮ್ಗೆ ವಸಂತದಲ್ಲಿ ಇರುವುದಿಲ್ಲ, ವಸಂತದಲ್ಲಿರುವ ಬಲ ಗ್ರೀಷ್ಮದಲ್ಲಿ ಇರುವುದಿಲ್ಲ. ಸೊ ಈಗ ಇನ್ನು ವಿಸರ್ಗ ಕಾಲ ಅಥವಾ ದಕ್ಷಿಣಾಯಣ ಅಂತ ಹೇಳಿದ್ರೆ ಅದು ಈ ಆದಾನ ಕಾಲಕ್ಕೆ ವಿರುದ್ಧವಾದಂತು. ಇಲ್ಲಿ ಸೂರ್ಯನ ಪ್ರಭಾವ ಇರುವುದಿಲ್ಲ, ಕಡಿಮೆ ಆಗಿರ್ತದೆ, ಚಂದ್ರನ ಪ್ರಭಾವ ಜಾಸ್ತಿ ಇರ್ತದೆ. ಆದ್ದರಿಂದ ಇಲ್ಲಿ ಸೌಮ್ಯ ತತ್ವ ಅಥವಾ ಭೂಮಿಯಲ್ಲಿ ಆ ಸೌಮ್ಯ ತತ್ವ ನೀವೇ ಫೀಲ್ ಮಾಡಬಹುದು. ಈ ವರ್ಷ ಋತು ಇದರಲ್ಲಿ ಅಂಡರಲ್ಲಿ 3 ಋತು ಬರ್ತದೆ, ವರ್ಷ, ಶರದ್ ಮತ್ತೆ ಹೇಮಂತ. ನೀವು ನಿಮ್ಗೆ ಅನ್ಸಿರ್ಬೋದು ಈ ಋತುವಲ್ಲಿ ಸೌಮ್ಯ ತತ್ವ ಜಾಸ್ತಿ ಇರ್ತದೆ, ಮತ್ತೆ ಇರ್ತದೆ, ಮತ್ತೆ ದೇಹ ಬಲವು ಕೂಡ ಉತ್ಕೃಷ್ಟ ಇರ್ತದೆ. ಯಥಾಕ್ರಮವಾಗಿ ಇಲ್ಲಿ ಕೂಡ ಉತ್ತರೋತ್ತರವಾಗಿ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ. ಹೇಮಂತ ಋತುವಲ್ಲಿ ಜಾಸ್ತಿ ಶಕ್ತಿ ಇರ್ತದೆ. ಎಸ್, ನೀವೀಗಾಗಲೇ ಋತುಗಳು ಎಷ್ಟು ಮತ್ತು ಅದರ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಎಸ್, ನಾವೀಗ ಪರ್ಟಿಕ್ಯುಲರ್ಲಿ ಆಗಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯವನ್ನು ಕಾಪಾಡುವ ವಿಚಾರದಲ್ಲಿ ಏನೇನು ಮಾಡಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕು? ನೀವಾಗಲೇ ಹೇಳಿದಿರಿ ಒಂಥರ ಸೂರ್ಯನ ಪ್ರಖರತೆ ಜಾಸ್ತಿ ಇರುವಂತಹ ಒಂದು ಸಂದರ್ಭ ಸನ್ನಿವೇಶ ಅಂತ. ಈಗ ನಾನು ಈ ಗ್ರೀಷ್ಮ ಋತು ಅಂತ ಯಾಕೆ ಹೇಳ್ತೇನೆ ಅಂದ್ರೆ ನೆಕ್ಸ್ಟ್ ಬರುವಂತ ಋತು ಗ್ರೀಷ್ಮ ಋತು ಆಗಿರೋದ್ರಿಂದ ಇವತ್ತು ನಾನು ಗ್ರೀಷ್ಮ ಋತುವಲ್ಲಿ ಮಾಡಬೇಕಾದಂತ ವಿಧಾನಗಳು ಏನೇನು ಆಚರಣೆಗಳನ್ನು ನಾವು ಪಾಲಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈ ಗ್ರೀಷ್ಮ ಡಾಕ್ಟರ್, ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಈ ಒಂದು ಸಣ್ಣ ಬ್ರೇಕ್ ನಂತರ ನಾವು ಗ್ರೀಷ್ಮ ಋತುವಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋ ಬಗ್ಗೆ ನಮಗೆ ವೈದ್ಯರು ನಮ್ಮ ಜೊತೆಗೆ ಮಾತುಕತೆ ನಡೆಸಲಿಕ್ಕಿದ್ದಾರೆ. ಎಸ್, ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಆರಂಭಿಸುವಂಥ ಆರೋಗ್ಯ ಮಂಥನ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶುಭಶ್ರೀ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಕಮ್ಯುನಿಟಿ ವಿಭಾಗದಲ್ಲಿ. ಅವರು ಇವತ್ತು ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯವನ್ನು ಕಾಪಾಡುವ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್, ನಾವು ಈಗಾಗಲೇ ಬೇರೆ ಬೇರೆ ಋತುವಿನ ಬಗ್ಗೆ ನೀವು ಮಾತಾಡಿದಿರಿ ಮತ್ತು ಅದು ಯಾವ ರೀತಿ ಬೇರೆ ಬೇರೆ ಋತುವಿನಲ್ಲಿ ವಾತಾವರಣದ ಒಂದು ಬದಲಾವಣೆ ಕೂಡ ಇರುತ್ತೆ, ಅಥವಾ ಒಟ್ಟು ನಮ್ಮ ಸೂರ್ಯನ ಪ್ರಖರತೆ ಇರಬಹುದು, ಅಥವಾ ಭೂಮಿಯ ಒಟ್ಟು ಒಂದು ಪರಿಸ್ಥಿತಿ, ಅಥವಾ ಈ ಒಂದು ಏನು ನಾವು ಹೇಳುವಂಥ ವಾತಾವರಣ ಯಾವ ರೀತಿ ಇರುತ್ತೆ ಎಲ್ಲ ಬಗ್ಗೆ ನೀವು ಹೇಳಿದರೆ. ಈಗ ನಾನು ಪರ್ಟಿಕ್ಯುಲರ್ ಆಗಿ ಗ್ರೀಷ್ಮ ಋತುವಿನ ವಿಚಾರಕ್ಕೆ ಮಾತಾಡುವಾಗ, ಎಸ್, ಗ್ರೀಷ್ಮ ಋತುವಿನಲ್ಲಿ ನಾವು ಯಾವ ರೀತಿ ಜೀವನವನ್ನು ಅಥವಾ ನಮ್ಮ ಈ ಒಂದು ಜೀವನ ಶೈಲಿಯನ್ನು ನಾವು ರೂಪಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ನೀವು ಮಾತಾಡಬೇಕಾಗಿದೆ. ಅದಕ್ಕಿಂತ ಆರಂಭದಲ್ಲಿ ಎಸ್, ಗ್ರೀಷ್ಮ ಋತುವಿನ ವಿಶೇಷತೆ ಏನು, ಗ್ರೀಷ್ಮ ಋತುವಿನ ಒಂದು ಸ್ವರೂಪ ಅಥವಾ ಅದರ ಒಂದು ಏನು ಆ ಒಂದು ವಾತಾವರಣ ಯಾವ ರೀತಿ ಇರುತ್ತೆ ಅಂತ. ಗ್ರೀಷ್ಮ ಋತು ನಾನು ಈಗ ಮೊದಲೇ ಹೇಳಿದಾಗೆ ಈಗ ನೆಕ್ಸ್ಟ್ ಬರುವಂತ ಋತುವೆ ಗ್ರೀಷ್ಮ ಋತು. ಇದು ಬೇಸಿಗೆ ಕಾಲ. ಇದು ಸಾಧಾರಣ ಒಂದು ಮೇ 15ರಿಂದ ಜುಲೈ 15ರವರೆಗೆ ಇರುವಂತ ಕಾಲ. ಸೊ ಸ್ವಭಾವತಃ ಈ ಕಾಲದ ಪ್ರಭಾವ ಅಥವಾ ಈ ಋತುವಿನ ಪ್ರಭಾವದಿಂದ ನಾ ಹೇಳಿದೆ ಸೂರ್ಯನ ಪ್ರಖರತೆ ಇರ್ತದೆ, ಶುಷ್ಕತೆ ಇರ್ತದೆ ವಾಯುವಿನಲ್ಲಿ ಇರುವುದರಿಂದ ನಮ್ಮ ಭೂಮಿ ಮೇಲಿರುವಂತಹ ಜಲಾಶಯಗಳು, ಸೋರ್ಸಸ್ ಆಫ್ ವಾಟರ್ ಉಂಟಲ್ಲ, ಅದೆಲ್ಲ ಹಿಂಗೆ ಹೋಗಿರ್ತದೆ, ಅಂತರ್ಜಲ ಮಟ್ಟ ತುಂಬಾ ಕಡಿಮೆ ಆಗಿರ್ತದೆ. ಅದಲ್ಲದೆ ಮರಗಳು ಒಣಗಿ ಹೋಗುದು, ಎಲೆಗಳು ಉದುರುವಂತದ್ದು. ಹಾಗೆ ಸೂರ್ಯನು ಅತಸಿ ಪುಷ್ಪವತ್ ಅಂತ ಹೇಳ್ತಾರೆ, ಅಂದ್ರೆ ಸೂರ್ಯನ ಬಣ್ಣ ಅತಸಿ ಪುಷ್ಪ ಅಂದ್ರೆ ಅಷ್ಟು ಕೆಂಪು ಬಣ್ಣದಾಗಿರ್ತದೆ, ಅಷ್ಟು ತೀಕ್ಷ್ಣವಾಗಿರ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ದೇಹ ಬಲವು ಕೂಡ ಇಲ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಸೌಮ್ಯ ಗುಣ, ಸ್ನೇಹ ಗುಣ, ಸ್ನಿಗ್ಧ ಗುಣ ಕಡಿಮೆ ಆಗೋದ್ರಿಂದ ಇಲ್ಲಿ ಹೇಳ್ತಾರೆ ಕ್ಷೀಯಂತೆ ಶ್ಲೇಷ್ಮಣ ತೇನ ವಾಯುಶ್ಚ ವರ್ಧತೆ ಅಂತ ಹೇಳ್ತಾರೆ. ಅಂದ್ರೆ ಕಫ, ನಮ್ಮ ದೇಹದಲ್ಲಿರುವಂತ ಕಫ, ಬಲವನ್ನು ಕೊಡುವಂತ ಕಫವು ಕಡಿಮೆಯಾಗಿ ವಾಯು ವರ್ಧನೆ ಆಗ್ತದೆ. ಆದ್ದರಿಂದ ನಮ್ಮ ದೇಹದಲ್ಲಿ ಬಲವು ಕಡಿಮೆ ಆಗ್ತದೆ. ಆದ್ರಿಂದ ನಾವು ಗ್ರೀಷ್ಮ ಋತುವಲ್ಲಿ ಅವರ ಬಲ ಇರುವ ಕಾರಣದಿಂದ ಆದಷ್ಟು ಜಾಗರೂಕತೆಯಿಂದ ನಾವು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ನಾವು ಆರೋಗ್ಯವಂತವಾಗಿ ಇರಬೇಕು. ಪರ್ಟಿಕ್ಯುಲರ್ಲಿ ಏನು ಗ್ರೀಷ್ಮ ಋತುವಿನಲ್ಲಿ ಇಂಥದೇ ಒಂದು ಆಹಾರ ಪದ್ಧತಿ ಅಂತ ಈಗ ನಿಮ್ಮ ಆಯುರ್ವೇದ ಶಾಸ್ತ್ರ ಹೌದು, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆಚಾರ್ಯರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ,
ಮೊದಲನೇದಾಗಿ ಈ ಋತುವಿನಲ್ಲಿ ಮಧುರ ರಸಯುಕ್ತ ಆಹಾರವ ಸೇವನೆ ಅಥವಾ ಮಧುರ ಆಹಾರ ಸೇವನೆ ಅಂತ ಹೇಳ್ತಾರೆ. ಮಧುರ ರಸಯುಕ್ತ ಆಹಾರ ಸೇವನೆ ಅಂದ್ರೆ ನಾವು ಊಟದ ಮೆನುವಿನಲ್ಲಿ ಒಂದು ಮಧುರ ಯಾವ್ದಾದ್ರು ಸ್ವೀಟ್ ಇರ್ಬೇಕಾದಂತ ಆಹಾರ ಪದಾರ್ಥವನ್ನು ನಾವು ಆಡ್ ಮಾಡ್ಕೊಳ್ಳುವಂತದ್ದು ಅಥವಾ ಸಿಹಿ ಖಾದ್ಯಗಳನ್ನು ತಿನ್ನುವಂತದ್ದು. ಈಗ ನಿಮ್ಗೆ ಕ್ವಶನ್ ಬರ್ಬೋದು ಡಯಾಬಿಟಿಕ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಫ ಕಡಿಮೆ ಆಗಿರ್ತದೆ, ವಾಯು ಜಾಸ್ತಿ ಆಗ್ತದೆ. ಈ ಮಧುರ ರಸ ಉಂಟಲ್ಲ, ಅದು ಕಫವನ್ನು ವೃದ್ಧಿ ಮಾಡಿ ವಾತವನ್ನು ಕಡಿಮೆ ಮಾಡಿ, ಕಫ ಅಂದ್ರೆ ಬಲ ಅಂತ ಹೇಳ್ತೇವೆ ನಾವು. ಈ ಕಫ ಜಾಸ್ತಿ ಆದ್ರೆ ಬಲ ಕೂಡ ಜಾಸ್ತಿ ಆಗ್ತದೆ ಈ ಋತುವಿನಲ್ಲಿ ಒಂದು. ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ಬೋದು ನಿಮ್ಗೆ, ಈ ಮಧುರ ರಸ ಡಯಾಬಿಟಿಕ್ ಅವರಿಗೆ ಇದನ್ನು ನಾವು ಮಧುಮೇಹಗಳು ಮಾಡ್ಬೇಕಂತ ಅಂತಲ್ಲ, ಅವರ ಪಠ್ಯಕ್ರಮ ಏನು ಹೇಳಿದ್ದಾರೆ ಅದರ ಪ್ರಕಾರ ಅವರು ನಡ್ಕೊಳ್ಬಹುದು. ಅಥವಾ ಗ್ರೀಷ್ಮ ಋತುಯಲ್ಲಿ ಯಾವುದು ಅವರಿಗೆ ಸೂಕ್ತ ಉಂಟು ಅದನ್ನು ಅವರು ಅಳವಡಿಸ್ಕೊಳ್ಬಹುದು. ಒಂದನೇದು ಮಧುರ ರಸ ಆದ್ರೆ, ಎರಡನೇದು ಲಘು ಆಹಾರ ಅಂದ್ರೆ ಜೀರ್ಣಕ್ರಿಯೆಯನ್ನು ಸುಲಭವಾಗಿ ಮಾಡುವಂತ ಆಹಾರ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಮೂರನೇದು ಶೀತಲ ಆಹಾರ ಅಂದ್ರೆ ಇಲ್ಲಿ ಗ್ರೀಷ್ಮ ಋತುವಲ್ಲಿ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರ್ತದೆ. ಸೊ ಆದ ಕಾರಣದಿಂದ ಆ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸ್ವಭಾವತಃ ಶೀತ ಇರುವಂತಹ ಆಹಾರ ಪದಾರ್ಥಗಳು, ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋದಲ್ಲ, ಸಹಜವಾಗಿ ಶೀತ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇರಿಸಬೇಕಾಗ್ತದೆ. ಮತ್ತೆ ದ್ರವಯುಕ್ತ ಆಹಾರವನ್ನು ನಾವು ಸೇವನೆ ಮಾಡ್ಬೇಕು. ಯಾಕಂದ್ರೆ ನೀರಿನ ಅಂಶ ನಮ್ಗೆ ದೇಹಕ್ಕೆ ಬೇಕಾಗುತ್ತೆ, ಆದ್ದರಿಂದ ದ್ರವಾಂಶ ಆಹಾರ ಸೇರಿಸಬೇಕು. ಮತ್ತೆ ಸ್ನಿಗ್ಧ ಆಹಾರ ಅಂದ್ರೆ ತುಪ್ಪ, ಎಣ್ಣೆ ಅನ್ನು ಇಲ್ಲಿ, ಯಾಕಂದ್ರೆ ಸ್ನೇಹ ತತ್ವ ಅಥವಾ ಸ್ನಿಗ್ಧತ್ವ ಬಾಡಿ ಒಣಗಿರ್ತದಲ್ಲ, ಆದ ಕಾರಣದಿಂದ ನಮಗೆ ಸ್ನೇಹ ತತ್ವ ಬೇಕಾಗ್ತದೆ. ಅದರಿಂದ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಮೇಲೆ ಹಾಕೊಂಡು ಆಲ್ರೆಡಿ ಹಾಕಿರ್ತೇವೆ, ಮೇಲ್ಗಡೆ ಸ್ವಲ್ಪ ಹಾಕಿಕೊಂಡು ತಿಂದ್ರೆ ಒಳ್ಳೆಯದು. ಆದ್ರಿಂದ ನಾವು ಈ ರೀತಿಯಾದಂತ ಅಂದ್ರೆ ಮಧುರ, ನಾವು ಇನ್ ಟೋಟಲ್ ಹೇಳುದಾದ್ರೆ ಗ್ರೀಷ್ಮ ಋತುವಲ್ಲಿ ಮಧುರ, ಲಘು, ಶೀತಯುಕ್ತ, ದ್ರವಯುಕ್ತ ಮತ್ತೆ ಸ್ನಿಗ್ಧತ್ವ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಿ. ಈಗ ಡಾಕ್ಟರ್, ಈಗ ಸಾಮಾನ್ಯವಾಗಿ ಒಂದು ಗ್ರೀಷ್ಮ ಋತುವಿನ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಒಂದಷ್ಟು ಬೇರೆ ಬೇರೆ ಫ್ರೂಟ್ಸ್ ಗಳೆಲ್ಲ ಆಗ್ತಾ ಇರುತ್ತೆ. ಸೊ ಬಹುಶಃ ಅದನ್ನೆಲ್ಲ ಸೇವಿಸಬಹುದೇನು? ಹೌದು, ಖಂಡಿತ. ಸೀಸನಲ್ ಫ್ರೂಟ್ಸ್ ಅನ್ನೇ ನಾವು ತಿನ್ಬೇಕಾದಂತದ್ದು. ಸೀಸನಲ್ ಫ್ರೂಟ್ಸ್ ಅನ್ನೇ ನಾವು ಯಾವಾಗಲೂ ಸೇವಿಸಬೇಕಾದ. ಯಾಕಂದ್ರೆ ಆ ಸೀಸನ್ ಅಲ್ಲಿ ಯಾಕೆ ಬೆಳೀತದೆ ಅಂತ ಹೇಳಿದ್ರೆ ಆ ಸೀಸನ್ಗೆ ಬೇಕಾಗಿರ್ತದೆ, ಪ್ರಕೃತಿ ನಿಯಮ, ಪ್ರಕೃತಿ ದತ್ತವಾಗಿ ಬರುವಂತ ಒಂದು ಗಿಫ್ಟ್ ಅಂತ ನಾವು ಹೇಳ್ಬೋದು. ಅದನ್ನ ನಾವು ಸೇವಿಸಬಹುದು. ಈಗ ನೀವು ಹೇಳುವಾಗಲೇ ಸಿಹಿ ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾವು ಏನು ಹಲಸಿನ ಹಣ್ಣು ಇರಬಹುದು ಅಥವಾ ಮಾವಿನ ಹಣ್ಣು ಇರಬಹುದು, ಇವೆಲ್ಲ ಆ ಒಂದು ಟೈಮಲ್ಲಿ ಗ್ರೀಷ್ಮ ಋತುವಿನಲ್ಲಿ ಬೆಳೆಯುವಂತ ಒಂದು ಅಥವಾ ನಮ್ಗೆ ಸಿಗುವಂತ ಸುಲಭವಾಗಿ ಸಿಗುವಂತ ಒಂದು ಸಿಹಿ ಪದಾರ್ಥಗಳೇ, ಅದನ್ನು ಸೇವಿಸಬಹುದು. ಬಹುಶಃ ಈ ರೀತಿ ಏನು ನ್ಯಾಚುರಲ್ ಆಗಿ ಸಿಗುವಂತ ಸಿಹಿ ಪದಾರ್ಥಗಳು ಬಹುಶಃ ಮಧುಮೇಹಿಗಳಿಗೆ ಕೂಡ ಏನು ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡ್ಲಿಕ್ಕಿಲ್ಲ. ಬಟ್ ಅವರು ಅವರ ಹೆಲ್ತ್ ಕಂಡೀಷನ್ ಅನ್ನು ನೋಡ್ಕೊಂಡು ತಿನ್ಬೇಕಾಗ್ತದೆ. ಯಾಕಂದ್ರೆ ಪ್ರಕೃತಿ ಒಬ್ಬರಲ್ಲಿ ಒಂದೊಂದ್ ತರ ಇರ್ತದೆ. ಹಾಗಾಗಿ ನಾವು ಅದನ್ನು ಅವರ ದೇಹ ಪ್ರಕೃತಿಯನ್ನು ನೋಡಿಕೊಂಡು ಯುಕ್ತಿಯನ್ನು ಯೂಸ್ ಮಾಡಿ ತಿನ್ಬೇಕಾಗ್ತದೆ. ದೇಹ ಪ್ರಕೃತಿ ಮತ್ತೆ ಯುಕ್ತಿಯನ್ನು ಯೂಸ್ ಮಾಡಿ, ಮತ್ತೆ ವೈದ್ಯರು ಏನು ಹೇಳಿರ್ತಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅನುಸರಿಸಬೇಕಾಗ್ತದೆ. ಎಸ್, ಗ್ರೀಷ್ಮ ಋತುವಿನಲ್ಲಿ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು? ಎಸ್, ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು, ಇದರ ಮೊದಲಿನ ಪ್ರಶ್ನೆಗೆ ನಾನು ಯಾವ ರೀತಿಯ ಗುಣವಿರುವ ಆಹಾರ ಪದ್ಧತಿಯನ್ನು ಆಹಾರ ಕ್ರಮಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಈಗ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಅಂತ ನಮ್ಗೆ ಸುಲಭವಾಗಿ ಸಿಗುವಂತಹ ಅಕ್ಕಿ. ಈ ಋತುವಲ್ಲಿ ನಾವು ಸುಲಭವಾಗಿ ಅಕ್ಕಿಯಲ್ಲಿ ಸಾಮಾನ್ಯವಾಗಿ ಈ ಭಾಗದ ಜನ ತಗೊಳ್ತೇವೆ. ಅಂದ್ರೆ ಈ ಅಕ್ಕಿ ಅಂತ ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ಶಾಲಿಧಾನ್ಯ ಅಂತ ಹೇಳಿದ್ದಾರೆ. ಆದ್ರೆ ನಾವು ಆ ಪರಿಸರದಲ್ಲಿ ಬೆಳೆಯುವಂತ ಅಕ್ಕಿಯನ್ನು ನಾವು ಅಥವಾ ಅನ್ನವನ್ನು ಬಳಸ್ಕೊಳ್ಬಹುದು. ಅಂದ್ರೆ ನಾವು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯವರು ಕುಚ್ಚಿಗೆ ಅಕ್ಕಿಯನ್ನು ಬಳಸುವುದರಿಂದ ಅದು ಇನ್ನೂ ಒಳ್ಳೆಯದು, ತಂಪಿರ್ತದೆ ಮತ್ತೆ ದೇಹಕ್ಕೆ ಕೂಡ ಉತ್ತಮ. ಈ ಮಧುರ ಅಂತ ಹೇಳಿದ್ನಲ್ಲ ನಾನು, ಇದರಲ್ಲೇ ಅಕ್ಕಿಯಲ್ಲಿ ಮಾಡುವಂತಹ ಸಿಹಿ ಖಾದ್ಯಗಳು, ಪಾಯಸ ಇರ್ಬೋದು, ಹುಗ್ಗಿರ್ಬೋದು, ಅದನ್ನು ಮಾಡಿ ತಿನ್ನುವಂಥದ್ದು. ಇನ್ನು ಎರಡನೇದಾಗಿ ಗೋಧಿಯನ್ನು ಬಳಸುವಂಥದ್ದು, ಚಪಾತಿ ಮಾಡ್ಬೋದು, ಗೋಧಿ ಪಾಯಸ ಮಾಡ್ಬೋದು, ನಿಮ್ಗೆ ಗೋಧಿ ಹಲ್ವಾ ಮಾಡ್ಬೋದು, ಅಥವಾ ಬರ್ಫಿ ಮಾಡಿ ತಿನ್ನುವಂಥದ್ದು, ಏನಾದ್ರೂ ಮಾಡಿ ತಿನ್ನುವಂಥದ್ದು. ಮೂರನೇದಾಗಿ ನಿಮ್ಗೆ ಬೇಳೆಕಾಳುಗಳು ಅಂತ ಹೇಳಿದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಅದರಲ್ಲಿ ಮಾಡಿದಂತ ಪದಾರ್ಥಗಳನ್ನು ತಿನ್ಬೇಕು. ಅಂದ್ರೆ ಕಿಚಡಿ ಇರ್ಬೋದು ಅಥವಾ ಪಾಯಸ ಇರ್ಬೋದು, ಪಾನೀಯಗಳಿರ್ಬೋದು ಮಾಡಿ ಕುಡಿಯುವಂಥದ್ದು. ಇಲ್ಲಿ ಬೇರೆ ಬೇರೆ ಬೇಳೆಕಾಳುಗಳನ್ನು ಕೂಡ ಉಪಯೋಗಿಸಬಹುದು. ಆದ್ರೆ ಈ ಹೆಸರು ಬೇಳೆ ಅಥವಾ ಹೆಸರು ಕಾಳು ಪಥ್ಯ
ಪಥ್ಯಕರ ಅಂತ ಹೇಳ್ತೇವೆ ನಾವು, ಉತ್ತಮ ಅಂತ ಹೇಳ್ತೇವೆ. ಆದ ಕಾರಣದಿಂದ ಮತ್ತೆ ಇನ್ನೊಂದು ಹೇಳ್ತೇನೆ, ಈಗ ಈ ಋತುವಿನಲ್ಲಿ ಉದ್ದಿನ ಬಳಕೆ ಸ್ವಲ್ಪ ಕಡಿಮೆ ಮಾಡ್ಬೇಕು. ನಾವು ದಕ್ಷಿಣ ಕನ್ನಡದಲ್ಲಿ ಇಡೀ ವಾರ ಇಡೀ ಇಡ್ಲಿ ದೋಸೆ, ಹಾಗಾಗಿ ಉದ್ದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಇದು ಡೈಜೆಷನ್ಗೆ ತುಂಬಾ ಹೆವಿ ಆಗಿರುತ್ತದೆ. ಸೊ ಇಲ್ಲಿ ಅಗ್ನಿಬಲ ಕಡಿಮೆ ಇರೋದ್ರಿಂದ ನಾವು ಕಡಿಮೆ ಮಾಡ್ಬೇಕು. ಮತ್ತೆ ನಾವು ತರಕಾರಿಗಳು ಅಂತ ಬಂದ್ರೆ ನೀರಿನ ಅಂಶಯುಕ್ತ ತರಕಾರಿಗಳು ಅಂದ್ರೆ ಕುಂಬಳಕಾಯಿ ಇರ್ಬೋದು, ಸೌತೆಕಾಯಿ, ಮುಳ್ಳು ಸೌತೆ ಇರ್ಬೋದು, ಸೋರೆಕಾಯಿ, ಪಡವಲಕಾಯಿ, ಇಂತ ನೀರಿನ ಅಂಶ ಯುಕ್ತ ತರಕಾರಿಗಳು ಮತ್ತೆ ಸೊಪ್ಪಲ್ಲಿ ಎಲ್ಲ ತಿನ್ಬೋದು. ಆದ್ರೆ ಮೆಂತೆ ಸೊಪ್ಪು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಅಂದ್ರೆ ಪಿತ್ತ ಮತ್ತೆ ವಾತವನ್ನು ಜಾಸ್ತಿ ಮಾಡ್ತದೆ. ಆದ ಕಾರಣ ಮತ್ತೆ ಹಾಲಿನ ಸೇವನೆ, ನಾವು ಸಕ್ಕರೆಯನ್ನು ಹಾಕಿಕೊಂಡು ಹಾಲಿನ ಸೇವನೆ, ತುಪ್ಪದ ಸೇವನೆ, ಮತ್ತೆ ನಾವು ಪಾನಕಗಳು ಮನೆಯಲ್ಲಿ ತಯಾರಿಸಿದ ಪಾನಕ, ಕೋಕಂ ಶರ್ಬತ್ ಇರ್ಬೋದು, ಪುನ್ನಾರ್ ಪುಳಿ ಜ್ಯೂಸ್, ಮತ್ತೆ ಖರ್ಜೂರಾದಿ ಮಂತ ಅಂತ ಹೇಳ್ತಾರೆ, ಖರ್ಜೂರದ ಪಾನಕ ಹೇಳ್ತಾರೆ, ದ್ರಾಕ್ಷಾ ಪಾನಕ ಅಂತ ಹೇಳ್ತಾರೆ. ಮತ್ತೆ ನೆಲ್ಲಿಕಾಯಿಯನ್ನು ತಿನ್ನುವಂಥದ್ದು, ಅದನ್ನು ಮುರಬ್ಬ ಮಾಡಿ, ಅಂದ್ರೆ ಮುರಬ್ಬ ಅಂದ್ರೆ ಒಂದು ಸಿಹಿ ಪದಾರ್ಥ ಮಾಡಿ ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ ಹೇಗೆ ಮಾಡುದಂತ. ಅಥವಾ ಅವಲಕ್ಕಿ ಕ್ಯಾಂಡಿ ಅಥವಾ ನೆಲ್ಲಿಕಾಯಿದು ಕ್ಯಾಂಡಿ ಮಾಡಿ ಕೂಡ ನಾವು ಸೇವಿಸಬಹುದು. ವೀಕ್ಷಕರೇ, ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾವು ಈ ಒಂದು ಗ್ರೀಷ್ಮ ಋತುವಿನ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿದ್ದೇವೆ ಮತ್ತು ಪರ್ಟಿಕ್ಯುಲರ್ ಆಗಿ ಏನು ಸೇವನೆ ಮಾಡಬಾರದು ಅನ್ನೋ ಬಗ್ಗೆ ಕೂಡ ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅರ್ಪಿಸುವಂತ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶುಭಶ್ರೀ ಅವರಿದ್ದಾರೆ. ಡಾಕ್ಟರ್ ಶುಭಶ್ರೀ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಕಮ್ಯುನಿಟಿ ವಿಭಾಗದಲ್ಲಿ. ಇವತ್ತು ಅವರು ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ಪಾಲನೆ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಈಗಾಗಲೇ ನಾವು ಈ ಒಂದು ಗ್ರೀಷ್ಮ ಋತುವಿನಲ್ಲಿ ಆಹಾರ ಪದ್ಧತಿ ಮತ್ತು ಪಥ್ಯಗಳ ಬಗ್ಗೆ ಮಾತಾಡಿದೆವು. ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್, ಈ ಒಂದು ಗ್ರೀಷ್ಮ ಋತುವಿನಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಯಾವ ಆಹಾರಗಳನ್ನು ನಾವು ಸೇವಿಸಬಾರದು? ಈಗ ನಮ್ಮ ಆಯುರ್ವೇದದಲ್ಲಿ ಯಾವ್ದನ್ನು ಸೇವಿಸಬೇಕು ಅಂತ ಹೇಳ್ತಾರೆ, ಹಾಗೆ ಸೇವಿಸಬಾರದು ಅಂತ ಕೂಡ ಇದೆ. ಅಂದ್ರೆ ಇಂಡಿಕೇಶನ್ ಮತ್ತೆ ಕಾಂಟ್ರಾಂಡಿಕೇಶನ್, ಪಥ್ಯ ಮತ್ತೆ ಅಪಥ್ಯಗಳನ್ನು ಒಟ್ಟಿಗೆ ಹೇಳ್ತಾರೆ. ಅದರಿಂದ ನಾವು ಆಯುರ್ವೇದವನ್ನು ಪಾಲಿಸಿದ್ರೆ ನಾವು ಆರೋಗ್ಯವಾಗಿ ಇರ್ತೇವೆ. ಇಲ್ಲಿ ನಾನು ಈಗ ಯಾವ್ದನ್ನು ಸೇವಿಸಬಾರ್ದು ಅಂತ ಹೇಳ್ತೇನೆ. ಈ ಗ್ರೀಷ್ಮ ಋತುವಿನಲ್ಲಿ ಕಟು ಅಮ್ಲ ಲವಣ ರಸಯುಕ್ತ ಆಹಾರ ಅಂದ್ರೆ ಖಾರ, ಹುಳಿ, ಉಪ್ಪು ಇರುವಂತಹ ಆಹಾರಗಳನ್ನು ಆದಷ್ಟು ಕಡಿಮೆಯಾಗಿ ಸೇವಿಸಬೇಕು. ಖಾರ, ಉಪ್ಪು ಮತ್ತು ಹುಳಿ ಇರುವಂತಹ ಪದಾರ್ಥಗಳನ್ನು ಕಡಿಮೆ ಸೇವಿಸಬೇಕು. ಮತ್ತೆ ಕರಿದ ಪದಾರ್ಥಗಳು, ಹೊರಗಡೆ ತಂದಂತ ಪದಾರ್ಥಗಳು ಕಡಿಮೆ ಮಾಡಿ, ಕಾಯಿಸಿದ ಪದಾರ್ಥಗಳನ್ನು ಕಡಿಮೆ ತಿನ್ಬೇಕು. ಆದಷ್ಟು ಮನೆಯಲ್ಲಿ ಕುಕ್ ಮಾಡಿದಂತ ಹೈಜಿನಿಕ್ ಫುಡ್ ಅನ್ನು ತಿನ್ನುವಂಥದ್ದು. ಮತ್ತೆ ಇನ್ನೊಂದು ಮಿತ್ತುಂಟು, ಒಂದು ಅಂದ್ರೆ ಮೊಸರನ್ನು ನಾವು ಬೇಸಿಗೆಗಾಲದಲ್ಲಿ ತಗೊಳ್ಬೇಕು ಅಂತ. ಆಕ್ಚುಲಿ ಅದು ಮೊಸರು ಉಷ್ಣ ವೀರ್ಯ ಇರ್ತದೆ, ಶೀತ ವೀರ್ಯ ಅಲ್ಲ. ಅದು ಯಾವ ಮೊಸರನ್ನು ತಿನ್ನುವುದೆಲ್ಲ ಇರ್ತದೆ. ಆದ್ರೆ ಮೊಸರು ಅನ್ನೋದು ಉಷ್ಣ ವೀರ್ಯ ಆದಂತದ್ದು, ಗುರು ಮತ್ತೆ ಅಭಿಷಂಧಿ ಅಂತ ಹೇಳ್ತೇವೆ. ಆದಷ್ಟು ನಾವು ಬೇಸಿಗೆ ಕಾಲದಲ್ಲಿ ಅಥವಾ ಗ್ರೀಷ್ಮ ಋತುವಲ್ಲಿ ಮೊಸರನ್ನು ತಿನ್ನಬಾರ್ದು. ಈಗ ಮಜ್ಜಿಗೆ, ಗ್ರೀಷ್ಮ ಋತುವಿನಲ್ಲಿ ಮೊಸರನ್ನು ತುಂಬಾ ಸೇವಿಸಬಾರದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಈಗ ಮಜ್ಜಿಗೆ ಕುಡಿಯಾದ್ರೂ ಕೂಡ ವಾರದಲ್ಲಿ ಒಂದು 3 ದಿವಸ ಕುಡಿದ್ರೆ ಸಾಕು. ಅದು ಸಹ ತುಂಬಾ ಡೈಲ್ಯೂಟ್ ಮಾಡ್ಬೇಕು, ನೀರನ್ನು ಮಿಶ್ರಣ ಮಾಡ್ಬೇಕು, ಫ್ರೆಶ್ ಆಗಿರ್ಬೇಕು, ಹುಳಿಯಾಗಿರ್ಬಾರ್ದು. ಸಕ್ಕರೆಯನ್ನು ಆಡ್ ಮಾಡಿ ಕೂಡ ಮಾಡುವಂತದ್ದು. ಮತ್ತೆ ನಾವು ಫ್ರಿಡ್ಜ್ ನಲ್ಲಿ ಇಟ್ಟಂತಹ ಆಹಾರಗಳನ್ನು ಖಂಡಿತ ಸೇವಿಸಬಾರ್ದು. ಆದಷ್ಟು ಮಡಿಕೆಯ ನೀರನ್ನು ಉಪಯೋಗ ಮಾಡುವಂತದ್ದು. ಮದ್ಯ ಸೇವನೆ ಮಾಡಲೇಬಾರ್ದು. ಮಾಡಿದರೂ ಕೂಡ ಅದಕ್ಕೆ ನಿಯಮ ಉಂಟು. ನಾನು ಎನ್ಕರೇಜ್ ಮಾಡುದಿಲ್ಲ ಮದ್ಯ ಸೇವನೆ ಮಾಡಿ ಅಂತ. ಮತ್ತೆ ಇನ್ನು ಟೀ, ಕಾಫಿ ಕುಡಿಯುವ ಅಭ್ಯಾಸ ಇರ್ತದೆ ಕೆಲವರಿಗೆ. ಸೊ ಅದನ್ನು ಬಂದಿರ್ತಾರೆ, ಅದನ್ನು ಕಡಿಮೆ ಮಾಡಿದ್ರೆ ಒಳ್ಳೇದು. ಅದರ ಬದಲಿಗೆ ಆಲ್ಟರ್ನೇಟಿವ್ ಆಗಿ ನಾನು ಮೊದಲೇ ಹೇಳಿದ ಪಾನಕಗಳಿದೆ ಅಲ್ಲ, ಅದನ್ನು ಸೇವಿಸಿದ್ರೆ ಆರೋಗ್ಯ ಉತ್ತಮವಾಗಿ ಇರ್ತದೆ. ಇಲ್ಲಿ ಬಹುಮುಖ್ಯವಾಗಿ ನೀವು ಹೇಳುವಂಥದ್ದು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಜನರಲ್ಲಿ ಇರುವಂತಹ ಒಂದು ನಂಬಿಕೆ, ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿ ಆದಾಗ ನಾವು ಮಜ್ಜಿಗೆ ಕುಡಿಯುವ ಅಥವಾ ಏನು ಮೊಸರು ಸೇವನೆ ಮಾಡುವ ಅಂತ. ಬಹುಶಃ ನೀವು ಹೇಳುವಂಥದ್ದು ಆಯುರ್ವೇದ ಶಾಸ್ತ್ರ ಪ್ರಕಾರ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ. ಆದಷ್ಟು ಒಳ್ಳೇದು. ಅಂದ್ರೆ ಈ ಋತುವಿನಲ್ಲಿ ತುಂಬಾ ಬಲ ಕಡಿಮೆ ಇರ್ತದಲ್ಲ, ಆದ ಕಾರಣದಿಂದ ನಾವು ಸರಿಯಾದ ಆಹಾರ ಕ್ರಮವನ್ನು ಅಥವಾ ವಿಹಾರವನ್ನು ಮಾಡಬೇಕಾಗುತ್ತೆ. ಮತ್ತೆ ಓಕೆ, ಈಗ ಈ ಒಂದು ಗ್ರೀಷ್ಮ ಋತುವಿನಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವ ರೀತಿಯ ದೈಹಿಕ ಚಟುವಟಿಕೆಗಳು ಅಥವಾ ವ್ಯಾಯಾಮಗಳು ದೇಹಕ್ಕೆ ಬೇಕು? ಈ ಋತುವಿನಲ್ಲಿ ಬಲ ಕಡಿಮೆ ಇರೋದ್ರಿಂದ ವ್ಯಾಯಾಮ ಕಡಿಮೆ ಮಾಡುವಂತದ್ದು. ವ್ಯಾಯಾಮ ಕಡಿಮೆ ಬೇಕು, ಯಾಕಂದ್ರೆ ಆಲ್ರೆಡಿ ಬಲ ಕಡಿಮೆ ಇರೋದ್ರಿಂದ ನಾವು ಇನ್ನೂ ವ್ಯಾಯಾಮ ಜಾಸ್ತಿ ಮಾಡಿದ್ರೆ, ವಿಗರಸ್ ಆಗಿ ಮಾಡಿದ್ರೆ ಅದು ನಿಶಕ್ತಿ ಬರುವಂತದ್ದು. ಆದ್ರಿಂದ ಈ ಬಾಡಿಗೆ ನೀವು ವರ್ಕ್ ಕೊಟ್ರೆ ಅದು ನಿಶಕ್ತಿಗೆ ಕಾರಣ ಆಗುತ್ತೆ. ಇಲ್ಲಿ ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ವ್ಯಾಯಾಮದ ಬಗ್ಗೆ ಅರ್ಧ ಶಕ್ತಿಯ ನಿಷೇಯ ವಸ್ತು ಅಂತ ಹೇಳಿದ್ದಾರೆ. ಅಂದ್ರೆ ಆರೋಗ್ಯವಂತ ವ್ಯಕ್ತಿಯು ಅವನ ಶಕ್ತಿ ಅರ್ಧದಷ್ಟು ನಾವು ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದೇ ಇಲ್ಲಿ ಶಕ್ತಿಯೇ ಬಲವೇ ಕಡಿಮೆ ಇರೋದ್ರಿಂದ ಈ ಋತುವಿನಲ್ಲಿ ಆದಷ್ಟು ನಾವು ವಿಗರಸ್ ಎಕ್ಸರ್ಸೈಸ್ ಮಾಡದೆ ಲೈಟ್ನಿಂಗ್ ಎಕ್ಸರ್ಸೈಸ್ಗಳನ್ನು ಮಾಡುದು
ಉತ್ತಮ ಒಂದು. ಮತ್ತೆ ಇಲ್ಲಿ ಈ ಋತುವಿನಲ್ಲಿ ದಿವಾ ಸ್ವಪ್ನ ಅಂತ ಹೇಳಿದ್ದಾರೆ. ದಿವಾ ಸ್ವಪ್ನ ಅಂದ್ರೆ ಹಗಲು ಹೊತ್ತಿನಲ್ಲಿ ಮಲಗಬಹುದು ಅಂತ. ಅಂದ್ರೆ ಕೆಲವರಿಗೆ ಅಭ್ಯಾಸ ಇರ್ತದೆ, ಆದ್ರೆ ಗ್ರೀಷ್ಮ ಋತುವಿನಲ್ಲಿ ಹಗಲ ಹೊತ್ತಿನಲ್ಲಿ ಮಲಗಲಿಕ್ಕೆ ಅವಕಾಶ ಉಂಟು. ಯಾಕಂದ್ರೆ ಈ ಗ್ರೀಷ್ಮ ಋತುವಲ್ಲಿ ರಾತ್ರಿ ಕಡಿಮೆ ಇರ್ತದೆ, ಹಗಲು ಜಾಸ್ತಿ ಇರ್ತದೆ. ಮತ್ತೆ ಹಗಲು ಹೊತ್ತಿನಲ್ಲಿ ಮಲಗೋದ್ರಿಂದ ನಿಮ್ಗೆ ಕಫ ಜಾಸ್ತಿಯಾಗಿ ಬಲ ಕೂಡ ಬರ್ತದೆ ಒಂದು. ಮತ್ತೆ ಇದು ಶೀತಲ ಕೊಠಡಿಯಲ್ಲಿ ಮಲಗಬೇಕು ಅಂತ, AC ಹಾಕಬಾರ್ದು, ಫ್ಯಾನ್ ಅಥವಾ ನೀವು ಕೂಲರ್ ಯೂಸ್ ಮಾಡಿ ಮಲಗಬಹುದು. ಮತ್ತೆ ಹೇಗೆ ಫಿಸಿಕಲ್ ಹೆಲ್ತ್ ಹೇಗೆ ಇಂಪಾರ್ಟೆಂಟ್, ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮಾನಸಿಕವಾದಂತಹ ಆರೋಗ್ಯವನ್ನು ಕೂಡ ಕಾಪಾಡುವ ನಿಟ್ಟಿನಲ್ಲಿ ವಿಶೇಷವಾದ ಗಮನವನ್ನು ಕೊಡಬೇಕು. ಅಂದ್ರೆ ಮನಸ್ಸಿಗೆ ಮುದ ಕೊಡುವಂತ ಈ ಲೇಪಗಳಿರ್ಬೋದು ಅಥವಾ ಸುಗಂಧಿ ದ್ರವ್ಯಗಳನ್ನು ಯೂಸ್ ಮಾಡೋದಿರ್ಬೋದು, ಸುಗಂಧ ದ್ರವ್ಯ ಹೂಗಳನ್ನು ಧಾರಣೆ ಅಥವಾ ಗೃಹಾಲಂಕಾರಕ್ಕೆ ಬಳಸುದಿರ್ಬೋದು, ಆ ರೀತಿಯಾಗಿ ಕೂಡ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಒಂದು ಮುದ ಕೊಡುವಂತದ್ದು ವಿಚಾರ ಆಗಿರ್ತದೆ. ಮತ್ತು ಒಂದು ಮನಸ್ಸಿಗೆ ಮುದ ಕೊಟ್ರೆ ಆರೋಗ್ಯ ಇನ್ನು ಕೂಡ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಯಾವಾಗಲೂ ಇಂಟರ್ ರಿಲೇಟೆಡ್ ಅಲ್ವಾ, ಸ್ಟ್ರೆಂತ್ ಬರುವಂತದ್ದು. ಒಟ್ಟಿನಲ್ಲಿ ನೀವು ಹೇಳುವಂತದ್ದು ಈ ಒಂದು ಗ್ರೀಷ್ಮ ಋತುವಿನಲ್ಲಿ ದೇಹಕ್ಕೆ ತುಂಬಾ ವಿಪರೀತವಾದ ಚಟುವಟಿಕೆಗಳನ್ನು ಕೊಡಬಾರದು. ಅದು ವ್ಯಾಯಾಮ ಇರ್ಬೋದು ಅಥವಾ ಆಟ ಇರ್ಬೋದು ಅಥವಾ ಓಟ ಇರ್ಬೋದು, ಏನೇ ವಿಚಾರದಲ್ಲಿ ಕೂಡ ಸಾಕಷ್ಟು ಅದನ್ನೊಂದು ಮಿತವಾಗಿ ಮಾಡುವಂತದ್ದು ಉತ್ತಮ. ಎಸ್, ಮತ್ತೆ ಸ್ವಾಭಾವಿಕವಾಗಿ ಆಯುರ್ವೇದ ಶಾಸ್ತ್ರ ವಿಚಾರಕ್ಕೆ ಸಂದರ್ಭದಲ್ಲಿ ಮಾತನಾಡುವಾಗ ದೇಹದ ಸೌಂದರ್ಯವನ್ನು ಕಾಪಾಡುವುದು ಹೇಗೆ ಅಂತ. ಎಸ್, ಪರ್ಟಿಕ್ಯುಲರ್ ಆಗಿ ಈಗ ನಾವು ಮಾತನಾಡ್ತಾ ಇದ್ದೇವೆ ಗ್ರೀಷ್ಮ ಋತುವಿನ ಬಗ್ಗೆ. ಗ್ರೀಷ್ಮ ಋತುವಿನಲ್ಲಿ ಈ ಒಂದು ದೇಹದ ಸೌಂದರ್ಯವನ್ನು ಸಹಜವಾಗಿ ಯಾವ ರೀತಿ ಕಾಪಾಡಬಹುದು ಅಂತ. ಈಗ ಸೌಂದರ್ಯ ಅಂತ ಹೇಳಿದ್ರೆ ನಾವು ಬಾಹ್ಯ ಸೌಂದರ್ಯ ಒಂದೇ ಅಲ್ಲ, ಆಂತರಿಕವಾಗಿ ಕೂಡ ಆರೋಗ್ಯವಾಗಿದ್ರೆ ಬಾಹ್ಯವಾಗಿ ಸೌಂದರ್ಯವಾಗಿರ್ಬಹುದು ಅಲ್ವಾ. ಹಾಗೆ ಇರುವಾಗ ಈ ಸೌಂದರ್ಯ ಅಂತ ಹೇಳಿದ್ರೆ ವಯೋಮಿತಿ ಇರುವುದಿಲ್ಲ. ಮತ್ತೆ ಇವನ್ ಪುರುಷರು ಕೂಡ ಸ್ತ್ರೀಯರು ಕೂಡ ಒಟ್ಟಿಗೆ ಸೌಂದರ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತಾರೆ. ಹೀಗಿರುವಾಗ ಮುಖ್ಯವಾಗಿ ನಮ್ಗೆ ಬಾಹ್ಯವಾಗಿ ಅಂದ್ರೆ ಕಾಣಸಿಗುವಂತದ್ದು ಕೂದಲು, ತ್ವಚೆ ಅಥವಾ ಚರ್ಮ, ಮತ್ತೆ ಐಸ್ ಅಥವಾ ಕಣ್ಣುಗಳು. ಇದರ ಆರೋಗ್ಯ ಯಾಕೆ ಅಂತ ಹೇಳಿದ್ರೆ ಈ ಗ್ರೀಷ್ಮ ಋತುವಿನಲ್ಲಿ ತುಂಬಾ ಬೆವರೋದ್ರಿಂದ ದೇಹದಲ್ಲಿ ಚರ್ಮದಲ್ಲಿ ಬೆವರು ಹೊರಗೆ ಹೋಗ್ತದೆ, ಆದ್ರೆ ಕೂದಲಿನಲ್ಲಿ ಅಲ್ಲೇ ಇರೋದ್ರಿಂದ ಈ ತುಂಬಾ ಕೂದಲಿನ ಸಮಸ್ಯೆಗಳು ಉಂಟಾಗ್ತದೆ. ಅದು ಹೊಟ್ಟಿರ್ಬೋದು, ಕೂದಲು ಅಂಟಂಟಾಗಿರ್ಬೋದು, ಕೂದಲು ಉದುರುವುದಿರ್ಬೋದು. ಆದ ಕಾರಣದಿಂದ ತಲೆ ಸ್ನಾನವನ್ನು ವಾರದಲ್ಲಿ 2-3 ದಿವಸ ಆದ್ರೂ ಮಾಡ್ಬೇಕು. ಎಣ್ಣೆ ಹಚ್ಚಿ ಮಾಡಿದ್ರೆ ಒಳ್ಳೇದು. ಮತ್ತೆ ನಮ್ಮ ಆಯುರ್ವೇದದಲ್ಲಿ ತುಂಬಾ ಕೇಶ ದ್ರವ್ಯಗಳನ್ನು ಹೇಳಿದ್ದೇವೆ, ಅದನ್ನು ಉಪಯೋಗ ಮಾಡೋದ್ರಿಂದ ನಮ್ಗೆ ಒಳ್ಳೇದು. ಇದು ಕೂದಲಿನ ಸೌಂದರ್ಯ. ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಕೇಶ ದ್ರವ್ಯಗಳು ಸಿಗ್ತದೆ, ಅದನ್ನು ನಾವು ನೋಡ್ಕೊಳ್ಬೇಕು. ಕೆಮಿಕಲ್ ತುಂಬಾ ಇರ್ತದೆ, ಆ ಕೆಮಿಕಲ್ ಕಡಿಮೆ ಇರುವಂತ ಪದಾರ್ಥಗಳನ್ನು ಬಳಸುದು ಒಳ್ಳೇದು. ಯಾಕಂದ್ರೆ ಇನ್ನೆವಿಟೇಬಲ್ ನಾವು ಅಂದ್ರೆ ನಾವು ಸೀಗೆಕಾಯಿ ಎಣ್ಣೆ ಯೂಸ್ ಮಾಡ್ಬೇಕಂದ್ರೆ ಈಗ ಸಿಗುದ್ ಸಹ ಇಲ್ಲ, ಹಾಗಾಗಿ ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ ಒಂದು. ಇನ್ನು ಚರ್ಮ ಅಂತ ಹೇಳಿದ್ರೆ ಈ ಬೆವರುವುದ್ರಿಂದ ಚರ್ಮ ಸಮಸ್ಯೆಗಳು ತುಂಬಾ, ತ್ವಚೆಗೆ ಸಂಬಂಧಪಟ್ಟ ಕಾಯಿಲೆಗಳು ತುಂಬಾ ಇರ್ತದೆ. ಹಾಗಾಗಿ ನಾವು ಚರ್ಮವನ್ನು ಹೈಜಿನಿಕ್ ಆಗಿ ಇಟ್ಕೊಳ್ಬೇಕು. ಹಾಗಾಗಿ ದಿನಕ್ಕೆ 2 ಬಾರಿ ಆದ್ರೂ ಸ್ನಾನವನ್ನು ಮಾಡುವಂತದ್ದು, ಲೇಪವನ್ನು ಹಚ್ಚುವಂತದ್ದು, ಆ ರೀತಿಯಾಗಿ ಮಾಡುದ್ರಿಂದ ಚರ್ಮದ ಆರೈಕೆ ಕೂಡ ನಾವು ಮಾಡ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಬೇಸಿಗೆ ಋತುವಿನಲ್ಲಿ ಬೆವರುವುದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದು ಅಂದ್ರೆ ಟೂ ಮಚ್ ಬೆವರುವುದು ಕೂಡ ಸಮಸ್ಯೆಯಾ? ಟೂ ಮಚ್ ಬೆವರುದು ಸಮಸ್ಯೆ ಅಲ್ಲ, ಆದ್ರೆ ಅದು ಪ್ರಕೃತಿಯ ಮೇಲೆ ಇನ್ನೊಂದು ಹೋಗ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಬೆವರುದು ಸಮಸ್ಯೆ ಅಲ್ಲ, ಆದ್ರೆ ಬೆವರನ್ನು ನಾವು ಮೈಯಿಂದ ಹೇಗೆ ಹೈಜಿನಿಕ್ ಕಾಪಾಡ್ಕೊಳ್ಬೇಕು ಅನ್ನೋದು ಮುಖ್ಯವಾಗ್ತದೆ. ಅದು ಪ್ರಿವೆಂಟಿವ್ ಆಗಿ ನಾವು ತಗೊಳ್ಬಹುದು. ಮತ್ತೆ ಇನ್ನು ಕೂದಲಾಯ್ತು, ಇನ್ನು ತ್ವಚೆ ಆಯ್ತು, ಇನ್ನು ಕಣ್ಣಿನ ಅಂದ್ರೆ ಯಾಕಂದ್ರೆ ಆಲ್ರೆಡಿ ನಮ್ಗೆ ಹೊರಗಡೆಯಿಂದ ತಾಪಮಾನ ಇರೋದ್ರಿಂದ ನಮ್ಗೆ ಐಸಿಗೆ ಅಥವಾ ಕಣ್ಣಿಗೆ ಸ್ಟ್ರೈನ್ ಅಥವಾ ಸ್ಟ್ರೆಸ್ ಇರ್ತದೆ. ಮತ್ತೆ ಈಗ ಆನ್ಲೈನ್ ಕ್ಲಾಸಸ್ ಇರುವುದ್ರಿಂದ ದಿನದ ಬಹುತೇಕ ಸಮಯವನ್ನು ಆನ್ಲೈನ್ ನಲ್ಲಿ ಮೊಬೈಲ್ ಸ್ಕ್ರೀನ್ ಟೈಮಿಂಗ್ ಅಂತ ಹೇಳ್ತಾರೆ. ಸ್ಕ್ರೀನ್ ಟೈಮಿಂಗ್ ಹೆಚ್ಚಿರೋದ್ರಿಂದ ಸ್ಟ್ರೈನ್ ಆಗುವಂತದ್ದು ಅಥವಾ ಸ್ಟ್ರೆಸ್ ಆಗುವಂತದ್ದು. ಆ ನಿಟ್ಟಿನಲ್ಲಿ ನಾವು ಮನೆಯಲ್ಲೇ ಸಿಗುವಂತ, ಈಸಿಯಾಗಿ ಸಿಗುವಂತ, ಸುಲಭವಾಗಿ ಸಿಗುವಂತ ಮುಳ್ಳು ಸೌತೆದು ರಸದಲ್ಲಿ ಅದ್ದಿದ ಹತ್ತಿಯನ್ನು ಇಟ್ಕೊಳ್ಬಹುದು, ರೋಸ್ ವಾಟರ್ ಅನ್ನು ಡಿಪ್ ಮಾಡಿದ ಹತ್ತಿಯನ್ನು ಇಟ್ಕೊಳ್ಬಹುದು, ಅಥವಾ ಏನು ಸಿಗದಿದ್ರೆ ಕೊನೆ ಪಕ್ಷ ನಾವು ನೀರನ್ನು ಕೂಡ ಬಳಸಿ ಒಂದು ಪ್ಯಾಕ್ ಕಣ್ಣಿಗೆ ಇಟ್ಕೊಳ್ಳುವಂತ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಆಯುರ್ವೇದದಲ್ಲಿ ಹೇಳಿರುವಂತ ಎಲ್ಲ ಈ ರೀತಿ ನೀತಿಗಳು, ಆಹಾರ ವಿಹಾರಗಳು, ನಿಯಮಗಳನ್ನು ಪಾಲಿಸಿದ್ರೆ ನಾವು ಗ್ರೀಷ್ಮ ಋತುವಿನಲ್ಲಿ, ನಾನು ಗ್ರೀಷ್ಮ ಋತು ಬಗ್ಗೆ ಹೇಳಿದ್ರಿಂದ ಗ್ರೀಷ್ಮ ಋತುವಿನಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ಡಾಕ್ಟರ್ ಶುಭಶ್ರೀ ಅವರು
ಬಹುಮುಖ್ಯವಾಗಿ ಈ ಒಂದು ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಿಕೊಳ್ಬೇಕು ನಮ್ಮ ಆಹಾರ, ನಮ್ಮ ವಿಹಾರ ಮತ್ತು ಒಟ್ಟು ನಮ್ಮ ಸೌಂದರ್ಯವನ್ನು ಕಾಪಾಡುವ ವಿಚಾರದಲ್ಲಿ ಎಲ್ಲ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಅವರಿಗೆ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಎಸ್, ಗ್ರೀಷ್ಮ ಋತುವಿನಲ್ಲಿ ಏನೆಲ್ಲ ಪಾಲನೆಗಳನ್ನು ಮಾಡಬೇಕು, ನಮ್ಮ ಆರೋಗ್ಯವನ್ನು, ಅದೊಂದು ಸುಸ್ಥಿರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಈ ಒಂದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶುಭಶ್ರೀ ಅವರು ತುಂಬ ಸುವಿವರವಾಗಿ ಮಾತಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದಾರೆ. ನಮಸ್ಕಾರ.